ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ದೈವನರ್ತಕ ಸೂರಜ್ ಚಿಪ್ಪರ್ ಅವರು ಕಳೆದ ಮಾರ್ಚ್ 13ರಂದು ಸುದ್ದಿಗೋಷ್ಠಿ ನಡೆಸಿದ್ದ ಡಾಕ್ಟರ್ ರತಿಯವರು ಕರಾವಳಿಯಲ್ಲಿ ದೈವನರ್ತನ ಸೇವೆಯನ್ನ ಪಂಬದ ಪಾಣಾರ ಸುಮಾರು 16 ಜಾತಿಗಳವರು ಮಾಡಬೇಕು. ಆದರೆ ಮಂಗಳೂರಿನ ಬೋಳೂರಿನಲ್ಲಿ ಜಾರಂದಾಯ ದೈವಸ್ಥಾನದ ಬಂಟ ದೈವಕ್ಕೆ ಕ್ರಿಶ್ಚಿಯನ್ ಮಹಿಳೆಗೆ ಹುಟ್ಟಿದ ಯುವಕನಿಂದ ನರ್ತನ ಸೇವೆಯನ್ನ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಅವರ ಈ ಆರೋಪಕ್ಕೆ ಬೇಕಾದ ಜಾತಿ ಪ್ರಮಾಣ ಪತ್ರ ನಮ್ಮಲ್ಲಿದ್ದು, ನರ್ತನ ಸೇವೆಯನ್ನ ಮಾಡಿರುವ ಸುಶಾಂತ್ ಬಂಗೇರ ಒಬ್ಬ ಹಿಂದೂ ಆಗಿದ್ದು ಪಂಬದ ಸಮಾಜಕ್ಕೆ ಸೇರಿದವನು. ನಮ್ಮದೇ ಪಂಬದ ಸಮುದಾಯದ ಗಣೇಶ್ ಪದವಿನಂಗಡಿ ಎಂಬವರ ಮದುವೆಯಾಗಿರುವುದು ಕ್ರಿಶ್ಚಿಯನ್ ಮಹಿಳೆಯನ್ನು ಎಂಬುದು ಸತ್ಯ. ಮಾತ್ರವಲ್ಲದೆ ಯಾವಾಗ ಕ್ರಿಶ್ಚಿಯನ್ ಮಹಿಳೆ ಗಣೇಶ್ ಎಂಬವರನ್ನ ಮದುವೆಯಾದರೂ ಆವಾಗಲೇ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಹಾಗೂ ಪಂಬದ ಜಾತಿಯ ನೀತಿ ನಿಯಮಗಳನ್ನ ಪಾಲಿಸಿಕೊಂಡು ಬಂದಿರುತ್ತಾರೆ. ಯಾವಾಗ ಒಂದು ಹೆಣ್ಣು ತನ್ನ ಮೂಲ ಧರ್ಮವನ್ನೇ ಬಿಟ್ಟು ಮತ್ತೊಂದು ಧರ್ಮಕ್ಕೆ ಬಂದು ಅಲ್ಲಿನ ಆಚಾರ ವಿಚಾರ ಪದ್ಧತಿಗಳನ್ನ ಅನುಸರಿಸುತ್ತಾರೋ ಅವರು ನಮ್ಮವರಾಗುತ್ತಾರೆ. ಮಾತ್ರವಲ್ಲದೆ ಹೆಣ್ಣನ್ನು ಈ ವಿಚಾರದಲ್ಲಿ ದೂಷಣೆ ಮಾಡುವುದು ಅತಿ ದೊಡ್ಡ ಅನ್ಯಾಯವಾಗುತ್ತದೆ. ಹಾಗೆಯೇ ಪಂಬದ ಜನಾಂಗದ ಗಣೇಶ್ ಅವರ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿ ಅದರ ನಂತರ ಸುಶಾಂತ್ ಪಂಬದರನ್ನು ಮಗುವಾಗಿ ಪಡೆಯುತ್ತಾರೆ. ಅದರಂತೆ ಕಾನೂನು ಪ್ರಕಾರ ಜಾತಿ ಪ್ರಮಾಣ ಪತ್ರ ಹಾಗೂ ಎಲ್ಲಾ ದಾಖಲೆಗಳನ್ನು ಈಗಾಗಲೇ ಮಾಡಿಕೊಂಡಿರುತ್ತಾರೆ ಎಂದು ಮಾಹಿತಿಯನ್ನು ನೀಡಿದರು. ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟೋದೀಗ, ಇದೇ ಬೋಳೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು. ಈ ವೇಳೆ ಚಿಪ್ಪಾರ್ ಗಣೇಶ್ ಪಂಬದವರು ಮಾತನಾಡಿ, ಇಲ್ಲಿ ಎಲ್ಲಿಯೂ ಪಂಬದ ಜನಾಂಗದ ವೃತ್ತಿ ಗೌರವ ಕಳೆಯುವ ಕಾರ್ಯವಾಗಲಿ ಅಥವಾ ದೈವಾರಾಧನೆಗೆ ಅಪಚಾರ ಮಾಡುವ ಕೆಲಸವಾಗಲಿ ಆಗಲಿಲ್ಲ. ಅಂದು ಮಂಗಳೂರಿನ ಬೋಳೂರಿನಲ್ಲಿ ಜಾರಂದಾಯ ದೈವಸ್ಥಾನದ ಬಂಟ ದೈವಕ್ಕೆ ನರ್ತಕ ಸೇವೆಯನ್ನ ಶ್ರದ್ಧಾಭಕ್ತಿಯಿಂದ ಕಿಂಚಿತ್ತು ಲೋಪದೋಷಗಳು ಬಾರದಂತೆ ದೈವಿ ಅಪ್ಪಣೆಯಂತೆ ನಡೆಸಲಾಗಿದೆ ಎಂದರು. ಬಾರಿ ಮಲ್ಲ ಬಂಟಗೆ ಕಟ್ಟದು ಎಂಕಲ್ನ ಮಾತ ಮಲಮಲ್ಲ ಪಂಬದ ಸಮುದಾಯದ ಒಟ್ಟಿಗೆ ಮಾತ ಕಲಾವಿದರನ್ನ ಒಟ್ಟಿಗೆ ಬಾರಿ ಮಲ್ಲ ಬಂಟಗೆ ಕಟ್ಟದು ಪುದಾರಿ ಕೀರ್ತಿನಿ ದೇತು ಪಡೆಯೊಂದು ಬೈದ ನಂಚಿತ್ತನ ಮೀ ಸುಶಾಂತ್ ಪಂಬದನ ಪೊಪ್ಪ ಅವೇ ఆయన ಪೊಪ್ಪನ ಇನಿ ಆ ದೇವರನ ಪಾದ ಸೇರ್ದು ಪೋತೆರಾರು ಆರ್ನ ಬಂಜೀರ್ದು ಬತ್ತನಂಚಿತ್ತನ ಈ ಸುಶಾಂತ್ ಪಂಬದೆ ಇಂಬೆ ಕಾಲಿ ಮುರನಿ ಯಾನು ಬೋಳೂರ್ದ ಬಂಡಿ ಜಾತ್ರೆ ಮೇನೊಂದು ಬಂಟ ಕಟ್ಟದಿರಿ ಮೇನ ಬಾಕಿ ದಿಕ್ಕದ ನೇಮ ತೂದು ಯಾನು ಬಿ ಎಡ್ಡೆ ಮಲ್ಪೆ ಬಾರಿ ಪೊರ್ಲು ಮಲ್ಪೆ ಅಂತ ಅನ್ಕೊಂಡ ವಿಚಾರಡು ಯಾನು ಬಂಟಾಗಿ ಜಾರಂದಾಯಿಗೆ ಯಾನು ಕಟ್ಟದೆ ಬಂಟಾಗಿ ಸುಶಾಂತ್ ಪಂಬದನ ಕಟ್ಟದೆ ಆ ಕೊಡಿಯದಿಟ್ಟು ಹೂವೆ ಒಂಜಿ ಚುಟ್ಟಿಯ ಹೂವೆ ಒಂಜಿ ಅಡಚನೆನ ದಾಲಾತಿಜಿ ಬಾರಿ ಶೋಕದ ನೇಮ ನಿಕ್ಲು ಮಾತ ವಿಡಿಯೋಡು ತೂತಾರೆ. ದೈವನರ್ತಕ ಸುಶಾಂತ್ ಬಂಗೇರ ಮಾತನಾಡಿ, ನನ್ನನ್ನು ಕ್ರೈಸ್ತ ಧರ್ಮಕ್ಕೆ ಸೇರಿದವನು ಎಂದು ಅವಮಾನ ಮಾಡಿದ್ದಾರೆ. ಅವರು ಸುದ್ದಿಗೋಷ್ಠಿ ನಡೆಸಿ ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಬೇಕು. ಅವರ ವೈಯಕ್ತಿಕ ಲಾಭಕ್ಕಾಗಿ ನನ್ನ ಭವಿಷ್ಯವನ್ನ ಹಾಳು ಮಾಡುತ್ತಿದ್ದಾರೆ. ಅವರಿಂದ ನನಗೆ ಈ ಪರಿಸ್ಥಿತಿ ಒದಗಿ ಬಂದಿದೆ. ದೈವನರ್ತನ ಮಾಡಲು ಕಷ್ಟವಾಗುತ್ತಿದೆ ಎಂದರು. ದಯಪಂಡ ಮುರಂದಾತ್ ಪೊರ್ತುಗು ಎನ್ನ ಪುದರ್ನು ಆರು ಬೊರ್ಚನ್ನ ಮಂತ್ ಪಾರ್ದೇರು ಅಂಚ ಇಂಕ್ ದಾದ ಮಣ್ಪುಡು ಪಂಡ ಯಾನು ಇತ್ತೆ ಈ ಪರಿಸ್ಥಿತಿ ಬೈದೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಗಣೇಶ್ ಕಜ್ಜೆ, ಕಮಲಾಕ್ಷ ಪಂಬದ ಗಂಧಕಾಡು, ಸವಿತಾ ಮತ್ತಿತರರು ಉಪಸ್ಥಿತರಿದ್ದರು.